ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿ ಕೊಟ್ಟು ಜನರಿಗೆ ಟೋಪಿ ಹಾಕಿ ದ್ರೋಹ ಮಾಡಿ ಅಧಿಕಾರಕ್ಕೆ ಬಂದಿದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಘೋಷಣೆ ಮಾಡಿ ಈಗ ಹಲವು ಷರತ್ತು ಹಾಕಿ ಮೋಸ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೇಳಿದರು. ತುಮಕೂರಿನಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಇದೇ ರೀತಿಯ ದ್ರೋಹ ಮಾಡಿ ಹಿಂಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿದೆ. ಸರ್ಕಾರದ ಮೋಸದ ವಿರುದ್ಧ ಸದನದ ಹೊರಗೆ ಒಳಗೆ ನಾವು ಹೋರಾಟ ಮಾಡುತ್ತೇವೆ ಎಂದರು. ಅಧಿವೇಶನ ಆರಂಭದಿಂದ ಮುಗಿಯುವವರೆಗೂ ಧರಣಿ ಮಾಡುತ್ತೇವೆ. ರಾಜ್ಯದ ಎಲ್ಲ ಕಡೆಯಿಂದ ಬಂದು ಪ್ರತಿಭಟನೆ ಮಾಡಲಿದ್ದೇವೆ. ಸರ್ಕಾರದ ಕೊಟ್ಟ ಯೋಜನೆ ಜಾರಿ ಮಾಡಬೇಕು. ಇಲ್ಲವಾದರೆ ಅಧಿಕಾರದಲ್ಲಿ 1 ನಿಮಿಷನೂ ಅವರು ಇರಬಾರದು. ಅಧಿವೇಶನಕ್ಕೆ ಮುಂಚೆ ವಿಪಕ್ಷ ನಾಯಕರ ಆಯ್ಕೆ ಮಾಡುತ್ತೇವೆ. ನನಗೆ 81 ವರ್ಷ ಆದರೂ ನಾನು ಹೋರಾಟ ಮಾಡುತ್ತೇನೆ ಎಂದರು. ಪ್ರಧಾನಿ ಮೋದಿಗೆ ವಿಶ್ವದಲ್ಲಿ ಗೌರವ ಸಿಗುತ್ತಿದೆ. ಈ ಬಾರಿ ಕಳೆದ ಬಾರಿಯಂತೆ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನ ಪಡೆಯುತ್ತೇವೆ. ನನ್ನನ್ನು ಯಾರೂ ನಿರ್ಲಕ್ಷ್ಯ ಮಾಡಿಲ್ಲ. ಇದರಲ್ಲಿ ಸತ್ಯಾಂಶ ಏನೂ ಇಲ್ಲ. ನನಗೆ ಎಲ್ಲ ಸ್ಥಾನಮಾನ ಗೌರವ ಸಿಕ್ಕಿದೆ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಬೇಕಾದರೂ ಆಕಾಂಕ್ಷಿ ಆಗಬಹುದು. ಸೋಮಣ್ಣ ಆಕಾಂಕ್ಷಿ ಆಗೋದರಲ್ಲಿ ತಪ್ಪೇನಿಲ್ಲ ಎಂದು ಇದೇ ವೇಳೆ ಹೇಳಿದರು. ಕೇಂದ್ರದಿಂದ ಅಕ್ಕಿ ವಿಳಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ನಾವು ಅಕ್ಕಿ ಕೊಡುತ್ತೇವೆ ಎಂದು ಎಲ್ಲಿ ಹೇಳಿದ್ದೇವೆ? ಇವರ ತೀಟೆಗೆ ಕೆಲ ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. 15 kg ಅಕ್ಕಿಯಲ್ಲಿ 1 kgಯೂ ಕಡಿಮೆ ಆಗಬಾರದು. ಕಡಿಮೆ ಮಾಡಿದರೆ ನಾವು ಹೋರಾಟ ಮಾಡುತ್ತೇವೆ ಎಂದರು. 5 ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಜನರಿಗೆ ಟೋಪಿ ಹಾಕಿ ಮೋಸ ಮಾಡಿ ದ್ರೋಹ ಮಾಡಿ ಈ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂದಿದೆ. ಆದರೆ ಇದುವರೆಗೆ ಮಹಿಳೆಯರಿಗೆ ಬಸ್ಸಿನಲ್ಲಿ ಉಚಿತವಾಗಿ ಓಡಾಟ ಮಾಡುವಂಥದ್ದು, ಅದು ಕೆಲವು ಷರತ್ತುಗಳನ್ನು ಹಾಕಿ ಮಾಡೋದು ಬಿಟ್ಟರೆ ಇದು ಯಾವುದನ್ನು ಸಹ ಕಾರ್ಯರೂಪಕ್ಕೆ ತಂದಿಲ್ಲ. ಅಂದರೆ ಒಂದು ರೀತಿ ಜನತೆಗೆ ದ್ರೋಹ ಮಾಡಿ ಹಿಂಬಾಗಿಲಿಂದ ಅಧಿಕಾರಕ್ಕೆ ಬರುವಂಥ ಪ್ರಯತ್ನ ಮಾಡಿರುವಂಥ ಈ ಸರ್ಕಾರದ ವಿರುದ್ಧ ಸದನದ ಒಳಗಡೆ ನಮ್ಮ ಶಾಸಕರು ಹೋರಾಟ ಮಾಡ್ತಾರೆ. 65 ಜನ ಅನ್ನೋದು ಕಡಿಮೆ ಏನಲ್ಲ ಸಂಖ್ಯೆ. ಹೊರಗಡೆ ಯಾರು ಮೊನ್ನೆ ವಿಧಾನಸಭಾ ಚುನಾವಣೆ ನಿಂತು ಸೋತಿದ್ದಾರೆ ಅವರನ್ನು ಉಳಿದೆಲ್ಲ ಮುಖಂಡರುಗಳನ್ನು ಸೇರಿಸಿ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ನಾನು ಅಧಿವೇಶನ ಪ್ರಾರಂಭ ಆದಾಗಿಂದ ಅಧಿವೇಶನ ಮುಗಿಯುವವರೆಗೂ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಸಹ ಅಲ್ಲೇ ಧರಣ ಕುಂತ್ಕೋಬೇಕು, ಸತ್ಯಾಗ್ರಹ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು ತಾವು ಕೊಟ್ಟರು ಅಂತ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಒತ್ತಾಯ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ರಾಜ್ಯದ ಎಲ್ಲ ಕಡೆಯಿಂದ ಚುನಾವಣೆಯಲ್ಲಿ ಸೋತಂಥವರು ನಮ್ಮ ಜೊತೆಗೆ ಬಂದು ಧರಣಿ ಕುಂತ್ಕೊತಾರೆ, ನಮ್ಮ ಕಾರ್ಯಕರ್ತರು ಬರ್ತಾರೆ. ಈ ಪ್ರತಿಭಟನೆಯನ್ನು ಮಾಡೋದ್ರ ಮೂಲಕ ಸರ್ಕಾರ ಅವರು ಕೊಟ್ಟಂಥ ಭರವಸೆಯನ್ನು ಈಡೇರಿಸಬೇಕು. ಇಂದಿನ ಅಧಿಕಾರದಲ್ಲಿ ಒಂದು ಕ್ಷಣ ಮುಂದುವರಿಯುವಂಥ ನೈತಿಕ ಹಕ್ಕಿಲ್ಲ ಅನ್ನುವಂಥ ಒತ್ತಾಯವನ್ನು ಮಾಡೋಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಿರ್ಧಾರ ಮಾಡಿದ್ದೇವೆ. ನಂತರ ಮುಂದಿನ ಹೋರಾಟದ ರೂಪುರೇಷೆಗಳೇನಿರಬೇಕು ಅಂತ ತೀರ್ಮಾನ ಮಾಡ್ತೇವೆ. ಈಗಾಗಲೇ 7 ತಂಡಗಳಲ್ಲಿ ರಾಜ್ಯದ ಉದ್ದಗಲಿಗೆ ಪ್ರವಾಸ ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ತುಮಕೂರು ಜಿಲ್ಲೆಗೆ ಬಂದಿದ್ದೇನೆ. ಇಲ್ಲೂ ಸಹ ನಮ್ಮೆಲ್ಲ ಕಾರ್ಯಕರ್ತರಿಗೆ ಇದೇ ವಿಷಯಗಳನ್ನ ತಿಳಿಸೋದ್ರ ಮೂಲಕ ಒಂದು ಕಾರ್ಯಕರ್ತರಲ್ಲಿ ಜಾಗೃತಿಯನ್ನು ಮೂಡಿಸಿ ಈ ಸುಳ್ಳು ಭರವಸೆಯನ್ನು ಕೊಟ್ಟಂಥ ಈ ಸರ್ಕಾರದ ವಿರುದ್ಧ ಹೋರಾಟ ಸ್ವರೂಪ ಹೇಗಿರಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ಮುಂದೆ ಹೆಜ್ಜೆ ಇಡ್ತಾ ಇದ್ದೇವೆ. ಅದಕ್ಕೆ ಮಾಧ್ಯಮದ ಸ್ನೇಹಿತರು ಸೇರಿ ಎಲ್ಲರೂ ಸಹ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೀನಿ. ಯಾವಾಗ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಅಲ್ಲರೇ ನನ್ನ ಮಾಸು ಕೇಳಿ ಅಧಿವೇಶನ ಪ್ರಾರಂಭ ಆದಾಗ ತಾನೇ ವಿರೋಧ ಪಕ್ಷ ನಾಯಕರು ಬೇಕಾಗೋದು. ಸೊ ಅಧಿವೇಶನ ಮುಂಚೆ ನಮ್ಮ ಕೇಂದ್ರೀಯ ನಾಯಕರು ಮಾಡ್ತಾರೆ, ಅದರಲ್ಲೇನು ವ್ಯತ್ಯಾಸ. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡೀತಿತ್ತು ಅಂತಿದ್ರು, ಆದ್ರೆ ಈ ಬಾರಿ ಯಡಿಯೂರಪ್ಪನ ಬಯಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಸರ್. ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡೀತಿತ್ತು, ಆದ್ರೆ ಈ ಬಾರಿ ಸರ್ಕಾರಕ್ಕೆ ಬಯಲ್ಲ ಅಂತ ಹೇಳ್ತಾ ಇರೋದು ಸರ್. ಬೇರೆ ಯಾರೇನು ಹೇಳ್ತಾರೆ ಅನ್ನೋದೆಲ್ಲ ಪ್ರಶ್ನೆ. ಇವತ್ತು ನನಗೆ 81 ವರ್ಷ ಆಗ್ತಾ ಇದ್ರು ಸಹ ನಾನು ಹೋರಾಟ ಮಾಡೋಬೇಕು ಅಂತ ನಿರ್ಧಾರ ಮಾಡಿದ್ದೇನೆ.
ಎಲ್ಲರೂ ನಮ್ಮ ಜೊತೆಗೆ ಬರ್ತಾರೆ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತೇವೆ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ಸರ್ಕಾರ ಇರಬೇಕಾದ್ರೆ ಅವರ ಆಶೀರ್ವಾದದಿಂದ ರಾಜ್ಯದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯ ಆಗಬೇಕು ಆ ಕಡೆಯೂ ಗಮನ ಕೊಡ್ತೇವೆ. ಮತ್ತು ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ನರೇಂದ್ರ ಮೋದಿಯವ್ರಿಗೆ ಇಡೀ ವಿಶ್ವದಲ್ಲೇ ಒಂದು ಮನ್ನಣೆ ಗೌರವ ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ. ಅಮೇರಿಕಾ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಯಾವ ರೀತಿ ಅಲ್ಲಿ ಅಧ್ಯಕ್ಷರನ್ನು ಸ್ವಾಗತ ಮಾಡಿ ಬೀಳ್ಕೊಡ್ತಾ ಇದ್ದಾರೆ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಇಂಥ ಒಬ್ಬ ಇಡೀ ಜಗತ್ತೇ ಮೆಚ್ಚುವಂಥ ಒಬ್ಬ ಪ್ರಬಲ ನಾಯಕ ನಮ್ಮ ಜೊತೆಗೆ ಇರಬೇಕಾದ್ರೆ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಕಟ್ತೇವೆ, ಮತ್ತೆ ಅಧಿಕಾರಕ್ಕೆ ಬರ್ತೇವೆ. ಇವರ ಬಣ್ಣವನ್ನು ಬಯಲು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಯಡಿಯೂರಪ್ಪನ ನಿರ್ಲಕ್ಷ್ಯ ಮಾಡಿ ಕರ್ನಾಟಕ ಮಾತ್ರ ಮಹತ್ವ ಅಲ್ಲ, ಮುಖ್ಯ ಅಲ್ಲ ಅನ್ನೋ ಮಾತು ಹೇಳಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಅವರು ಲೋಕಸಭೆ ಚುನಾವಣೆಗೆ ಕರ್ನಾಟಕ ಮುಖ್ಯ ಅಲ್ಲ ಅಂತ ಮಾತು ಹೇಳಿದ್ದಾರೆ. ಬೇರೆ ಯಾರ ಬಗ್ಗೆನೂ ರಿಯಾಕ್ಷನ್ ಕೊಡೋಕೆ ಇಷ್ಟಪಡೋಲ್ಲ. ಲೋಕಸಭೆಯಲ್ಲಿ ಎಷ್ಟು ಸ್ಥಾನ ಗೆಲ್ಲುವಂತ ನಿರೀಕ್ಷೆ ಇದೆ ಸರ್? ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಈ ಬಾರಿ ಹೋದ ಸಾರಿ ಯಾವ ರೀತಿ ಎಲ್ಲ ನಾವು ಕ್ಷೇತ್ರಗಳನ್ನ ಗೆದ್ದಿದ್ವೋ ಅದೇ ರೀತಿ ಗೆಲ್ತೇವೆ ಅನ್ನೋದು ಸಂಪೂರ್ಣ ಆತ್ಮವಿಶ್ವಾಸ ನನಗಿದೆ. ಆದಷ್ಟು ಬೇಗ ಕೇಂದ್ರ ಜೊತೆ ಚರ್ಚೆ ಮಾಡಿ ಯೋಗ್ಯ ಅಭ್ಯರ್ಥಿಗಳನ್ನು ಎಲ್ಲ ಕ್ಷೇತ್ರಗಳು ನಿಲ್ಲಿಸ್ತೇವೆ. ಹೋದ ಸಾರಿ ಎಷ್ಟು ಸೀಟ್ ಗೆದ್ದಿದ್ವು ಅಷ್ಟೇ ಸೀಟನ್ನು ಗೆಲ್ಲಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತೇವೆ. ಒಬ್ಬೊಬ್ಬರು ಮಾತಾಡಿ ಯಾಕೆ ಹೆಂಗೆ ಮಾಡ್ತೀರಾ? ಯಡಿಯೂರಪ್ಪ ನಿರ್ಲಕ್ಷ್ಯನೇ ಬಿಜೆಪಿಗೆ ಸೋಲಾಯ್ತು ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದರಲ್ಲೂ ಸತ್ಯಾಂಶ ಇಲ್ಲ. ಯಡಿಯೂರಪ್ಪನ ಯಾರೂ ನಿರ್ಲಕ್ಷ್ಯ ಮಾಡಲಿಲ್ಲ. ಕೇಂದ್ರ ಎಲ್ಲ ರೀತಿಯ ಒಂದು ಸವಲತ್ತುಗಳನ್ನು ಜವಾಬ್ದಾರಿಯನ್ನು ಕೊಟ್ಟಿದೆ. ಅದರಿಂದ ಯಾವುದೇ ರೀತಿ ಅನ್ಯಾಯ ಆಗಿಲ್ಲ. ಇದನ್ನು ಅನೇಕ ಬಾರಿ ಹೇಳಿದ್ದೇನೆ, ಈಗಲೂ ಮತ್ತೆ ನಿಮ್ಗೆ ಹೇಳಕ್ಕೆ. ಬಿಜೆಪಿ ಕಾರ್ಯಕರ್ತರಿಗೆ ನಿಮ್ಮ ಸಂದೇಶ ಏನು ಸರ್? ಬಿಜೆಪಿ ಕಾರ್ಯಕರ್ತರಿಗೆ ಈಗ ಎಲ್ಲ ಕಡೆ ಪ್ರವಾಸ ಶುರುವಾಗಿದೆ 7 ತಂಡಗಳಲ್ಲಿ. ಯಾರೂ ಸಹ ಧೃತಿಗಿಡದೇನೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಇದು ಸರ್ಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಇವರ ಬಡದಾಟವನ್ನು ಕಚ್ಚಾಟ ನೋಡಿದಾಗ ಮುಂದೆ ನಾವು ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ ಏನೇನು ಬೇಕು ಈಗಲಿಂದ ತಯಾರಿಗಳನ್ನು ನಡೆಸ್ತೇವೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ವಿ ಸೋಮಣ್ಣ ಕೂಡ ಆಸ್ಪಿರೆಂಟ್ ಅಂತ ಹೇಳಿದ್ದಾರೆ ಸರ್. ಬಿಜೆಪಿ ಅಧ್ಯಕ್ಷರು ನಾನು ಕೂಡ ಆಸ್ಪಿರೆಂಟ್ ವಿ ಸೋಮಣ್ಣ. ತಪ್ಪೇನಿದೆ ರೀ, ಯಾರು ಬೇಕಾದ್ರೂ ಆಗ್ಬೋದು. ಒಟ್ಟಿನಲ್ಲಿ ಅಂತಿಮವಾಗಿ ತೀರ್ಮಾನ ಕೇಂದ್ರದವರು ತಗೊಳ್ತಾರೆ. ಸರ್, ಮಾಧುಸ್ವಾಮಿ ಅವರು ಕಾಂಗ್ರೆಸ್ ಹೋಗ್ತಾರೆ ಅನ್ನೋ ಮಾತು ಕೇಳ್ಬರ್ತಾರೆ. ನಾಯಕತ್ವ ಅಂತ ಹೇಳಿ ಬಿಜೆಪಿ ಸೋಲನ್ನು ಕಾಣಬೇಕಾಯ್ತು. ಲೋಕಸಭೆಯಲ್ಲಿ ನಾಯಕತ್ವ ಯಾರು ಇಸ್ಕೊಂಡ್ರು ಸರ್? ಯಾವುದಕ್ಕೆ ನಾಯಕತ್ವ? ಲೋಕಸಭೆಗೆ ಪ್ರಧಾನಿಯವರೇ ನಮ್ಮ ನಾಯಕರು. ಅವ್ರ ನಾಯಕತ್ವದಲ್ಲೇ ಪ್ರಧಾನಿಯವರ ನಾಯಕತ್ವದಲ್ಲೇ ಚುನಾವಣೆ ಮಾಡ್ತೇವೆ. ಇಲ್ಲಿ ನಾವೆಲ್ಲ ಮುಖಂಡರು ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೇವೆ. ಮಾಧುಸ್ವಾಮಿ ಅವರು ಕಾಂಗ್ರೆಸ್ ಹೋಗ್ತಾರೆ ಅನ್ನೋ ಮಾತುಗಳು ಕೇಳ್ಬರ್ತಾರೆ ಸರ್. ಅದೆಲ್ಲ ಸತ್ಯಾಂಶದಲ್ಲಿ ಯಾವುದೂ ಇಲ್ಲ. ಅಲ್ಲದೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೇನೆ, ಅಕ್ಕಿ ಕೊಡ್ತೀವಿ ಅಂತ ಯಾವಾಗ ಹೇಳಿದ್ದೇವೆ ನಾವು? ಪಿಯೂಷ್ ಗೋಯಲ್ ಇರ್ಬೋದು, ಪ್ರಧಾನಿಯವರು ಇರ್ಬೋದು, ಇವರ ತೀಟೆಗೆ ಕೆಲವು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ಇವತ್ತು 1 kg ಕಡಿಮೆ ಆಗದ ರೀತಿಯಲ್ಲಿ ನಾವು 5 kg ಅಂತೂ ಕೇಂದ್ರದ ನರೇಂದ್ರ ಮೋದಿಯವರು ಉಚಿತವಾಗಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸಹ. ಇವರು 10 kgಯನ್ನು ಕೊಡ್ತೇವೆ ಅಂತ ಹೇಳಿದರೆ ಅದನ್ನು ಕೊಡಬೇಕು. 5 kg ಪ್ಲಸ್ 10 kg 15 kgಯನ್ನು ಕೊಡೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದು ಜವಾಬ್ದಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶಿವಕುಮಾರ್ ಅವರದ್ದು. ಯಾರು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಇಬ್ಬರು ಸಹಿ ಮಾಡಿ ಏನು ಮನೆಗೆ ಹೋಗಿ ಕಾಗದ ಕೊಟ್ಟು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದರೆ ಅವರ ಕರ್ತವ್ಯ. ಅದನ್ನು ಮಾಡೋಂಗೆ ಏನೇನು ಹೋರಾಟ ಮಾಡಬೇಕು ನಾವು ಮಾಡಿದ್ದೇವೆ. 10 kg ಪ್ಲಸ್ 5 15. ಕೇಂದ್ರದ 5 ನಮಸ್ಕಾರ.